ಮೆಕ್ನು ಚಂಡಮಾರುತ ಮತ್ತು ಮುಂಗಾರು ಕರಾವಳಿಗೆ ಒಟ್ಟಿಗೆ ಅಪ್ಪಳಿಸಿದ ಪರಿಣಾಮ ವಿವಿಧೆಡೆ ಭಾರೀ ಹಾನಿ ಉಂಟಾಗಿದ್ದು, ಕುಳಾಯಿ, ಕೂಳೂರು, ಕೊಟ್ಟಾರ ಚೌಕಿಯಲ್ಲಿ ತೋಡು ತುಂಬಿ ಹರಿದು ಮಳೆ ನೀರು ಹೆದ್ದಾರಿಯನ್ನು ಮುಳುಗಿಸಿತು. ಕುಳಾಯಿ ಹೆದ್ದಾರಿ ಬದಿ ಇದ್ದ ಅಂಗಡಿಗಳಿಗೆ ನೀರು ನುಗ್ಗಿದೆ. ವ್ಯಾಪಾರಿಗಳು ಬೆಲೆ ಬಾಳುವ ಸಾಮಾನುಗಳನ್ನು ಸಂರಕ್ಷಿಸಲು ಸಾಧ್ಯವಾಗದೆ ಪರದಾಟ ಅನುಭವಿಸಬೇಕಾಯಿತು. ಸಮೀಪದ ಮನೆ, ಅಂಗಡಿಗಳಿಗೆ ನೀರು ನುಗ್ಗಿದೆ. ದ್ವಿಚಕ್ರ ವಾಹನಗಳು ನೀರಿನ ರಭಸಕ್ಕೆ ಅಡ್ಡ ಬಿದ್ದು ಹಾನಿಯುಂಟಾದರೆ ವಾಹನಗಳು ಚಲಿಸಲಾರದೆ ಕುಳಾಯಿ, ಕೂಳೂರು, ಕೊಟ್ಟಾರ ಚೌಕಿಯಲ್ಲಿ ಸುಮಾರು 5 ಗಂಟೆಗಳ ಕಾಲ ಟ್ರಾಫಿಕ್ ಅಸ್ತವ್ಯಸ್ತವಾಯಿತು. ಸ್ಥಳೀಯರು, ಸಾರ್ವಜನಿಕರು ಕೆಟ್ಟು ನಿಂತ ಕಾರು, ಬೈಕುಗಳನ್ನು ತಳ್ಳಿ ಸುಗಮ ಸಂಚಾರಕ್ಕೆ ಸಹಕರಿಸಿದರು. ಟ್ರಾಫಿಕ್ ಅಗ್ನಿಶಾಮಕ ದಳಗಳು ಕೊಟ್ಟಾರ ಚೌಕಿಗೆ ಆಗಮಿಸಿ ಮಳೆ ನೀರು ಸುಗಮವಾಗಿ ಹರಿಯುವಂತೆ ಮಾಡಲು ಶ್ರಮಿಸಿದ್ದಾರೆ.